ಮೋಸದ ಒಂದು ಉದ್ದೇಶದಲ್ಲಿ ನಮ್ಮ ಸೈನಿಕರನ್ನು ಏನು ಕೊಂದಾಕಿದ್ರು. ಅದರ ಪ್ರತ್ಯುತ್ತರವಾಗಿ ಇವತ್ತು ನಮ್ಮ ಆಡಳಿತ ಕೇಂದ್ರ ಸರ್ಕಾರವು ಏನು ಮಾಡಬೇಕು ಅಂತ ಹೇಳುವಂತದ್ದು ತೋರಿಸಿಕೊಟ್ಟಿದೆ. ಈಗಾಗಲೇ ಉಗ್ರರ ನೆಲೆಯ ಮೇಲೆ 300 ಜನರ ಮೇಲೆ ಒಂದು ಬಾಂಬ್ ದಾಳಿಯನ್ನು ಕೂಡ ನಡೆಸಿದೆ. ನಾವು ಈ ಸಮಯದಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣವಾದ ಬೆಂಬಲವನ್ನ ಸೂಚಿಸ್ತಾ ಇದ್ದೇವೆ. ಆ ಉದ್ದೇಶದಿಂದ ಇವತ್ತಿಲ್ಲಿ ಸಂಭ್ರಮಾಚರಣೆಯನ್ನು ನಾವು ಮಾಡಿದ್ದೇವೆ. ಹಾಗಾಗಿ ಇಡೀ ರಾಜ್ಯ ಮಟ್ಟದಲ್ಲಿ ಶ್ರೀರಾಮ್ ಸೇನೆಯಿಂದ ಸಂಭ್ರಮಾಚರಣೆ ಹರ್ಷಾಚರಣೆ ನಡೀತಾ ಇದೆ. ಇನ್ನು ಮುಂದಕ್ಕೂ ಕೂಡ ಕೇವಲ 300 ಅಲ್ಲ, ಅದು 3000 ಗಡಿ ದಾಟಬೇಕು ಅಂತ ಹೇಳುವಂತ ಇಚ್ಛೆ ಶ್ರೀರಾಮ್ ಸೇನೆದು. ಯಾಕಂತ ಹೇಳಿದ್ರೆ ಅಂತಹ ಕೆಲಸ ಅವರು ಮಾಡಿದ್ದಾರೆ. ದೇಶದ್ರೋಹದ ಕೆಲಸ ಮಾಡಿಕೊಂಡು ನಮ್ಮ ಒಳಗೆ ಇಟ್ಕೊಂಡು ಇಲ್ಲೂ ಕೂಡ ನಮ್ಮ ಒಳಗೆ ಕೂಡ ಬಹಳ ವಾಯುಸೇನೆಯ ಮೂಲಕ LOCಯನ್ನ ದಾಟಿ ಪಾಕಿಸ್ತಾನಕ್ಕೆ ನುಗ್ಗಿಕೊಂಡು 1000 ಕಿಲೋ ದೇಶದ ಸರ್ಕಾರ ಈ ಪಾಕಿಸ್ತಾನಕ್ಕೆ ಸರಿಯಾದ ಪಾಠವನ್ನು ಕಲಿಸಿದೆ ಅನ್ನುವಂತಹ ಭರವಸೆ ನಮ್ಮಲ್ಲಿತ್ತು. ಆ ದಿನ ಇವತ್ತು ಸಂಭವಿಸಿದೆ. ಇವತ್ತು ಬೆಳಗಿನ ಜಾವ 3:30 ಗಂಟೆಗೆ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಪಾಕಿಸ್ತಾನದ ಒಳಗೆ ನುಗ್ಗಿಕೊಂಡು ಸರ್ಜಿಕಲ್ ಸ್ಟ್ರೈಕ್ 2 ಹೇಳ್ಬೋದು. ಇದನ್ನ ನಾವು ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಆಗ್ಬೇಕಂತ ಪ್ರತಿಯೊಂದು ಭಾರತೀಯನ ಇಚ್ಛೆ ಇತ್ತು. ಆ ಇಚ್ಛೆಗೆ ಅನುಗುಣವಾಗಿ ಇವತ್ತು ಬೆಳಿಗ್ಗೆ 3:30 ಗಂಟೆಗೆ ಪಾಕಿಸ್ತಾನಕ್ಕೆ ಬಾಂಬ್ ಹಾಕಿ, ಭಾರತ ಮಾತೆಗೆ ಹೂ ಹಾಕಿ. ಭಲೆ ಭಲೆ ಬಾರ್ ಭಲೆ ಬಾರ್ ಭಾರತ್ ಮಾತಾ ಕೆ, ಭಾರತ್ ಮಾತಾ ಕೆ.